ಹಿಂದೂಗಳಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಘಟಕಗಳನ್ನು ರಚಿಸುವ ಗುರಿ ಹೊಂದಿದೆ. 50ಕ್ಕೂ ಹೆಚ್ಚು ಪೂರ್ಣಾವಧಿ ಕಾರ್ಯಕರ್ತರನ್ನು ನೇಮಿಸುವ ಉದ್ದೇಶವನ್ನು ಹೊಂದಿದೆ. ಇಂದು ದೇಶದಲ್ಲಿ ಮೂಲಭೂತವಾದಿಗಳು ಪ್ರತ್ಯೇಕತಾವಾದವನ್ನು ಸೃಷ್ಟಿಸುತ್ತಿದ್ದಾರೆ. ಅಲ್ಲದೆ ದೇಶವನ್ನು ಇಸ್ಲಾಮೀಕರಣಗೊಳಿಸಲು ವ್ಯವಸ್ಥಿತ ಸಂಚು ನಡೆಸಲಾಗುತ್ತಿದೆ. ಇದಕ್ಕಾಗಿ ಬೇರೆ ಬೇರೆ ರೀತಿಯ ಹುನ್ನಾರಗಳನ್ನು ನಡೆಸುತ್ತಿದ್ದು, ಇದೀಗ ಹಿಜಾಬ್ ಜಿಹಾದ್ ಹೊಸದಾಗಿ ಸೇರ್ಪಡೆಯಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಭಾಗದ ಕಾರ್ಯದರ್ಶಿ ಶರಣ್ ಪಂಪೆಲ್ ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಮೂಡಬಿದ್ರೆ ಘಟಕದ ವತಿಯಿಂದ ಕನ್ನಡ ಭವನದಲ್ಲಿ ನಡೆದ ಧರ್ಮ ರಕ್ಷಾ ನಿಧಿ ಅರ್ಪಣಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ದೈವ ದೇವಸ್ಥಾನಗಳಲ್ಲಿ ಹಿಂದೂಯೇತರಿಗೆ ವ್ಯಾಪಾರ ವಹಿವಾಟು ಮಾಡಲು ಅವಕಾಶ ಇಲ್ಲವೆಂದು ಧಾರ್ಮಿಕ ದತ್ತಿ ಇಲಾಖೆಯ ಸುತ್ತೋಲೆಯಲ್ಲಿರುವುದರ ಬಗ್ಗೆ ಉಲ್ಲೇಖಿಸಿದ ಅವರು, ಧರ್ಮ ರಕ್ಷಾ ನಿಧಿಯನ್ನು ಯಾವ ರೀತಿಯಾಗಿ ವಿನಿಯೋಗಿಸಲಾಗುತ್ತದೆ ಎಂಬುದರ ಬಗ್ಗೆ ತಿಳಿಸಿದರು. ವಿಶ್ವ ಹಿಂದೂ ಪರಿಷತ್ನ ಹೋರಾಟಗಳು ತಮಗೆಲ್ಲರಿಗೂ ಗೊತ್ತಿದೆ. ಅಯೋಧ್ಯೆಯ ರಾಮ ಮಂದಿರದ ಹೋರಾಟ, ಅಮರನಾಥನ ಹೋರಾಟ, ತಿರುಪತಿಯನ್ನು ಉಳಿಸುವಂತಹ ಹೋರಾಟ, ಚಿಕ್ಕಮಗಳೂರಿನಲ್ಲಿ ಅಂತಿರುವಂತಹ ದತ್ತಪೀಠದ ಹೋರಾಟ, ಹೀಗೆ ಅಸಂಖ್ಯಾತ ಭೂಮಿಗಳ ರಕ್ಷಣೆ, ಹಿಂದೂ ಹೆಣ್ಮಕ್ಕಳ ರಕ್ಷಣೆ, ಈ ರೀತಿ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತು ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ಗೆ 60 ವರ್ಷ ಆಗಿದೆ. ಆ ದೃಷ್ಟಿಯಿಂದ ನಾವು ಈ ವರ್ಷ ಯೋಚನೆ ಮಾಡಿದ್ದೀವಿ. ಇವತ್ತು ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ. 60,000 ಗ್ರಾಮಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಲ್ಲಿ ನಾವು ನಿರಂತರವಾಗಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಆದರೆ 2024ಕ್ಕೆ ನಮ್ಮದು ಉದ್ದೇಶವಿದೆ, ವಿಶ್ವ ಹಿಂದೂ ಪರಿಷತ್ನ ಕೆಲಸ ಪ್ರತಿ ಗ್ರಾಮಕ್ಕೆ ತಲುಪಬೇಕು, ಪ್ರತಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಚಟುವಟಿಕೆ ಆಗಬೇಕು, ಪ್ರತಿ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಇರಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಮುಂದಿನ 2 ವರ್ಷದಲ್ಲಿ ಯೋಜನೆಯನ್ನು ಹಾಕಿದ್ದೀವಿ. ನಮಗೆ ಪೂರ್ಣಾವಧಿ ಕಾರ್ಯಕರ್ತರ ಅವಶ್ಯಕತೆ ಇದೆ, ಅಂದರೆ ಫುಲ್ ಟೈಮ್ ವರ್ಕರ್. ನಾವು ಹೇಗೆ ಸಂಘದಲ್ಲಿ ಪ್ರಚಾರಕ ಅಂತ ಕರೀತೀವಿ, ಮನೆಯನ್ನು ಬಿಟ್ಟು ಮದುವೆ ಮಾಡದೆ ಪೂರ್ತಿ ಈ ದೇಶಕ್ಕೋಸ್ಕರ, ಈ ಸಂಘಟನೆಗೋಸ್ಕರ ಕೆಲಸ ಮಾಡೋದು ಪ್ರಚಾರ. ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರು, ಅಂದರೆ ಮನೆಯನ್ನು ಬಿಟ್ಟು 2 ವರ್ಷ 3 ವರ್ಷ ಈ ವಿಶ್ವ ಹಿಂದೂ ಪರಿಷತ್ಗೋಸ್ಕರ ಕೆಲಸ ಮಾಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಈ ವರ್ಷ ಯೋಚನೆ ಮಾಡಿದ್ವಿ. ಸುಮಾರು 50ಕ್ಕೂ ಹೆಚ್ಚು ಪೂರ್ಣಾವಧಿ ಕಾರ್ಯಕರ್ತರನ್ನು ನಮ್ಮ ಕರ್ನಾಟಕದಲ್ಲಿ ಹೊರಡಿಸಬೇಕು. ಒಂದು 8,000 10,000 ಮನೆಯ ಖರ್ಚಿಗೋಸ್ಕರ ನಾವೇನಾದರೂ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಯಾರಾದರೂ ಪೂರ್ಣಾವಧಿ ಹೊರಟ್ರೆ ಅವನಿಗೆ ತಿಂಗಳಿಗೆ ಒಂದು ಕನಿಷ್ಠ ಅಂದರೆ 10,000 ಇಟ್ಕೊಂಡು 1,20,000 ವರ್ಷಕ್ಕೆ ಅವಶ್ಯಕತೆ ಇದೆ. ಹೀಗಾಗಿ 50 ಜನ ಓಡಬೇಕಾದ್ರೆ ಸಾಕಷ್ಟು ದುಡ್ಡಿನ ಅವಶ್ಯಕತೆ ಇದೆ. ಇಷ್ಟು ಮಾತ್ರ ಅಲ್ಲ, ವಿಶ್ವ ಹಿಂದೂ ಪರಿಷತ್ಗೆ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಯಾಲಯ ಇದೆ. ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿ, ಪ್ರತಿ ಮನೆಯನ್ನ ಧರ್ಮ ಶ್ರದ್ಧೆಯ ಮನೆಯನ್ನಾಗಿ ರೂಪಿಸಬೇಕು. ನಮ್ಮ ಧರ್ಮದ ಬಗ್ಗೆ ಯಾವತ್ತೂ ಅಪನಂಬಿಕೆಯನ್ನ ಬೆಳೆಸಿಕೊಳ್ಳಬಾರದು. ನೈತಿಕ ಶಿಕ್ಷಣವನ್ನ ಮಕ್ಕಳಲ್ಲಿ ಬೆಳೆಸಲು ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸಬೇಕು. ನಾವು ದೇಶದ್ರೋಹಿಗಳನ್ನ ವಿರೋಧಿಸುತ್ತೇವೆ ಹೊರತು ರಾಷ್ಟ್ರ ಭಕ್ತರನ್ನಲ್ಲವೆಂದು ಹೇಳಿದ್ರು. ಪ್ರಧಾನಿಯೊಬ್ಬರು ಈ ರೀತಿಯ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ನಮ್ಮ ರಾಷ್ಟ್ರೀಯ ವಿಶ್ವ ಹಿಂದೂ ಪರಿಷತ್ನಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತ ಒಂದು ಸಂಘಟನೆಯಲ್ಲಿರತಕ್ಕಂಥ ಸಂಸ್ಕಾರವೇ ಇವತ್ತು ಒಬ್ಬ ಪ್ರಧಾನಿಯಲ್ಲಿ ಇಂಥ ಪೂಜ್ಯತೆಯನ್ನು ತಂದು, ವಿದೇಶದಲ್ಲಿ ಕಳ್ಳತನದಿಂದ ಅಥವಾ ಯಾವುದೋ ಮಾರ್ಗದಿಂದ ಹೋದಂತಹ ಮೂರ್ತಿಗಳನ್ನು ಇವತ್ತು ಜೈನರಿದ್ದಾಗಿರ್ಬೋದು, ಹಿಂದೂಗಳಿದ್ದಾಗಿರ್ಬೋದು, ದೇವತಾ ಮೂರ್ತಿಗಳೆಲ್ಲವನ್ನು ತರುವಂತ ಒಂದು ಕೆಚ್ಚೆದೆಯ ಮನಸ್ಸು, ಬಹಳ ತಾಳ್ಮೆಯಿಂದ ಮೌನವಾಗಿ ಅವರೇ ಸ್ವತಃ ಗುರುತು ಮಾಡಿಕೊಂಡು ಆ ಮೂರ್ತಿಗಳನ್ನು ತಂದಿದ್ದಾರೆ. ಅಂದ್ರೆ ಇದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಹೆಮ್ಮೆ. ಪ್ರಧಾನಮಂತ್ರಿಗಳಾದ್ರೆ ಇಂತಹ ಪ್ರಧಾನಮಂತ್ರಿಗಳಾಗಬೇಕು. ಯಾವುದೇ ಪಕ್ಷದಿಂದ ಹೇಳ್ತಾ ಇಲ್ಲ, ಬದಲಾಗಿ ರಾಷ್ಟ್ರ ಪ್ರಜ್ಞೆಯಿಂದ ಹೇಳ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ನಮ್ಮ ದೇಶ, ನಮ್ಮ ರಾಷ್ಟ್ರೀಯ ಹಿಂದೂವಾದ ಅನ್ನೋದು ಯಾವುದೇ ಇತರ ಧರ್ಮದ ವಿರುದ್ಧವಾದಲ್ಲ, ಬದಲಾಗಿ ನಮ್ಮ ರಾಷ್ಟ್ರೀಯ ವಿರೋಧಿ ಚಟುವಟಿಕೆಗಳ ಬಗ್ಗೆ ಮಾತ್ರ ನಾವು ಧ್ವನಿಯನ್ನು ಎತ್ತುತ್ತೇವೆ ಅನ್ನೋ ಮಾತುಗಳನ್ನು ಹೇಳುತ್ತಾರೆ. ಲಕ್ಷ ಕೋಟಿಯ ಪ್ರಶ್ನೆ ಅಲ್ಲ, ನಾವು ನಮ್ಮಿಂದಾದಂತಹ ಶಕ್ತಿ, ಹಾಗೆ ಪ್ರತಿಯೊಬ್ಬರು ಕೂಡ ಆ ರೀತಿಯ ನಿಧಿಯನ್ನು ಅರ್ಪಣೆ ಮಾಡಬೇಕು. ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಮನೆಯಲ್ಲಿ ಇವತ್ತು ಒಂದು ಒಳ್ಳೆಯ ಧರ್ಮ ಮತ್ತು ಸಂಸ್ಕಾರದಿಂದ ಬಂದಂತ ನಮ್ಮ ಧರ್ಮದ ಬಗ್ಗೆ ಅಭಿಮಾನವನ್ನು
ತಾಳತಕ್ಕಂಥ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕೆಟ್ಟು ಹೋದ ಮನಸ್ಸನ್ನು ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಗೀತೆಯನ್ನು ಪಠ್ಯದಲ್ಲಿ ಅಳವಡಿಸುವಂತಹ ಕಾರ್ಯ ಏನಿದೆ ಅದನ್ನು ನಾವು ಇಲ್ಲಿ ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿ ಇತರ ಧರ್ಮದ, ನಮ್ಮ ಭಾರತೀಯ ಧರ್ಮದಲ್ಲಿ ಇರ್ತಕ್ಕಂಥ ಇತರ ಧರ್ಮೀಯರು ನಮ್ಮ ಧರ್ಮದ ಬಗ್ಗೆ ಅಪನಂಬಿಕೆಯನ್ನು ಮಾಡದ ಹಾಗೆ ಒಳ್ಳೆಯ ಅಂಶಗಳಿದ್ರೆ ಅದನ್ನು ಕೂಡ ಅಳವಡಿಸುವ ಕೆಲಸ ಆಗಲಿ. ಒಂದು ವೇಳೆ ಹಿಂದೂ ಧರ್ಮದ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯ ಜೈನ ಇರ್ಬೋದು ಅಥವಾ ಯಾವುದೇ ಇತರ ಸಹೋದರ ಧರ್ಮಗಳಿರ್ಬೋದು, ಅವುಗಳ ಒಳ್ಳೆಯ ಅಂಶಗಳಿದ್ರೆ ಅದನ್ನು ಸ್ವೀಕಾರ ಮಾಡುವುದರಲ್ಲಿ ಹಿಂದೂ ಧರ್ಮ ಖಂಡಿತ ಹಿಂಜರಿಯುವುದಿಲ್ಲ ಅನ್ನುವ ಭಾವನೆ ನಮ್ಮದು. ಉದ್ಯಮಿ ಸತ್ಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆ ವಹಿಸಿದ್ರು. ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸಹ ಕಾರ್ಯದರ್ಶಿ ದೇವಪ್ರಸಾದ್ ಶೆಟ್ಟಿ, ಕಾರ್ಯಾಧ್ಯಕ್ಷ ಕೆ ಶ್ಯಾಮ್ ಹೆಗಡೆ, ಉಪಾಧ್ಯಕ್ಷ ಶಾಂತರಾಮ್ ಕುಡ್ವಾ, ಪ್ರಧಾನ ಕಾರ್ಯದರ್ಶಿ ಸುಚೇತನ್ ಜೈನ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು.